ದೇರಳಕಟ್ಟೆಯ ಕಣಚೂರು ಆಸ್ಪತ್ರೆಯ ಮುಖಾಂಗ ವಿಭಾಗದ ವತಿಯಿಂದ ಜನವರಿ 6ರಿಂದ 16ರವರೆಗೆ 11 ದಿನ ನಡೆದ ಮುಖಾಂಗ ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ 21 ಮಂದಿಗೆ ಶಸ್ತ್ರಚಿಕಿತ್ಸೆ ನೀಡಲಾಗಿದೆ ಅಂತ ಮುಖಾಂಗ ವಿಭಾಗ ಮುಖ್ಯಸ್ಥ ಡಾ ಮುಸ್ತಾಫಾ ಖಾದರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಅವರು ಆಸ್ಪತ್ರೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಣಚೂರು ಆಸ್ಪತ್ರೆಯಲ್ಲಿ ಕ್ರೋನಿಯೋಫೇಶಿಯಲ್ ಅನಮೋಲೋಸಿಸ್ ವಿಭಾಗದಲ್ಲಿ ಮಾನ್ಯತೆ ಪಡೆದ ತಜ್ಞ ವೈದ್ಯರು ಸುಸಜ್ಜಿತ ಚಿಕಿತ್ಸಾ ಕೇಂದ್ರವಿದ್ದು ಸೀಳು ತುಟಿ, ಸೀಳು ಅಂಗುಳ, ತಲೆ ಸರಿಪಡಿಸುವ ಶಸ್ತ್ರಚಿಕಿತ್ಸೆ, ತಲೆಬುರುಡೆ, ಕುತ್ತಿಗೆ, ದವಡೆಗಳ ರಚನೆ ಮತ್ತು ಬೆಳವಣಿಗೆಗೆ ಸಂಬಂಧಿತ ಜನ್ಮಜಾತ ಮುಖ ಸ್ವಾಧೀನಪಡಿಸಿಕೊಂಡಿರುವ ವಿರೂಪಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಆಸ್ಪತ್ರೆಯ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖಾಂಗ ತಜ್ಞರಾದ ಡಾ ವೀರಬಾಹು, ಡಾ ಜುವೋವರ್ ಲೋಬೋ, ಡಾ ಪರಿತ್ ಲಡಾನಿ, ಡಾ ಮನುಪ್ರಸಾದ್, ಡಾ ಶ್ರೇಯಸ್ ಸೊರಕೆ, ಡಾ ಕೃಷ್ಣಮೂರ್ತಿ ಹಾಗೂ ಡಾ ಅಭಯ್ ಶಸ್ತ್ರಚಿಕಿತ್ಸಾ ತಂಡವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಈ ಚಿಕಿತ್ಸೆಗೆ 5ರಿಂದ 7 ಲಕ್ಷ ರೂಪಾಯಿ ವೆಚ್ಚ ತಗುಲಲಿದೆ. ಆದರೆ ಕಣಚೂರು ಆಸ್ಪತ್ರೆಯಲ್ಲಿ 70,000ದಿಂದ 1.5 ಲಕ್ಷ ವೆಚ್ಚದಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಇಂತಹ ಎಲ್ಲ ಪ್ರಕರಣದಲ್ಲಿ ಸರ್ಕಾರದ ಅನುದಾನ ಸಿಗುತ್ತದೆ ಎನ್ನಲು ಅಸಾಧ್ಯ. 650 ಹಾಸಿಗೆಗಳನ್ನು ಹೊಂದಿರುವ ಕಣಚೂರು ಆಸ್ಪತ್ರೆ ಕೇವಲ 5 ವರ್ಷಗಳಲ್ಲಿ ನಿರೀಕ್ಷೆಗೂ ಮೀರಿ ಸಾಧನೆ ಮಾಡಿದೆ. ದಿನದ 24 ಗಂಟೆಯೂ ವೈದ್ಯಕೀಯ ಶಸ್ತ್ರಚಿಕಿತ್ಸಾ ತಜ್ಞರು ಮತ್ತು ಸೇವೆಗಳ ಮೂಲಕ ಸಾರ್ವಜನಿಕರಿಗೆ ಸೇವೆ ನೀಡುತ್ತಿದೆ ಎಂದರು. Gets propagated within the society and that it brings in a certain kind of awareness in the public so that they know that these kind of deformities can be corrected, though it is complex, but we still have the expertise, the infrastructure capabilities, the manpower and the logistics to carry out these complex surgeries. So during this period we addressed a few problems which will be very interesting to all of you. Now this is a lady who had a tumor of the lower jaw where she had undergone surgery previously. So one half of her lower jaw was removed and they had put a long plate there. So that was giving her a lot of problems. She was not able to open, there was complete deviation of her entire face and she was not able to eat properly. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಯುಕೆ ಮೋನು, ನಿರ್ದೇಶಕ ಅಬ್ದುಲ್ಲಾ ರಹಮಾನ್ ಕಣಚೂರು, ವಿಭಾಗದ ವೈಸ್ ಡೀನ್ ಡಾ ಶ್ರೀಶಾ ಖಂಡಿಗೆ, ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾ ರೋಹನ್ ಮೋನಿಸ್, ಡಾ ಪ್ರವೀಣ್ ಆಚಾರ್ ಹಾಗೂ ಡಾ ಮನೀಶ್ ಶೆಟ್ಟಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ದೇರಳಕಟ್ಟೆ.